number 1. Court number 2. Bandarkars College, Kundapura will play against SDM College of Business Management, Mangalore in court number 2. ಮತ್ತೆ ದಾಖಲಾಗಿದೆ. ಒಂದು ಅಂಕದ ಸೇರ್ಪಡೆ ಧಾರವಾಡ ಕಾಲೇಜಿಗೆ. ಅಂಕಪಟ್ಟಿಯನ್ನು ಗಮನಿಸುವಾಗ 1-1 ಸಮಬಲದ ಹೋರಾಟದಲ್ಲಿ ಮತ್ತೆ ಮೂಡಬಿದ್ರೆ ಕಡೆಯಿಂದ ದಾಳಿಯಲ್ಲಿ ಮತ್ತೆ ಎರಡು ಸೇವ್ ಸಿಂಗಲ್ ಪಾಯಿಂಟ್. ಒಂದು ಅಂಕ ಮೂಡಬಿದ್ರೆ ಕಾಲೇಜಿಗೆ. ಅಂಕಪಟ್ಟಿಯನ್ನು ಗಮನಿಸುವಾಗ 2-1 2-1 ದಾಖಲಾಗಿದೆ. ಈ ಮಧ್ಯೆ small changes. Court number 1 playing between Bandarkars College, Kundapura and SDM College of Business Management. 4 points. Court number 1. Super hit. ಮತ್ತೆ 4 ಅಂಕದ ಸೇರ್ಪಡೆಯೊಂದಿಗೆ ವಿವೇಕಾನಂದ ಕಾಲೇಜಿಗೆ play against Srirama College. Please, managers and captain of the teams, please note, and Srirama College Kalarka. So we request all the 4 teams to please be ready for the second round matches. ಮತ್ತೆ ಈ ಮಧ್ಯೆ ದಾಖಲಾಗಿದೆ. Against Government First Grade College of Pinangadi. So we request all the 4 teams, please be ready for the second round matches. ಮತ್ತೆ ಒಂದು ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯನ್ನು ಗಮನಿಸುವಾಗ 7-2 ಇನ್ ಫೇವರ್ ಆಫ್ ವಿವೇಕಾನಂದ. 2-7 ಅಂಕ ಗಳಿಸುವ ಪ್ರಯತ್ನದಲ್ಲಿ ಧವಲ ಸಂಸ್ಥೆ ಮೂಡಬಿದ್ರೆ ಕಡೆಯಿಂದ ದಾಳಿಯಲ್ಲಿ ಈ ಮಧ್ಯೆ ಮತ್ತೆ ಒಂದು ಟ್ಯಾಕಲ್ ಆಗಿದೆ. ಒಂದು ಬೋನಸ್ ಮತ್ತೆ 3 ಅಂಕಗಳು. ಈ ಮಧ್ಯೆ ಮತ್ತೆ ದಾಳಿಯಲ್ಲಿ ವಿವೇಕಾನಂದ ಕಡೆಯಿಂದ ಜರ್ಸಿ ನಂಬರ್ 19 ಧರಿಸಿದರಕ್ಕಂತಹ ಯಾವುದೇ ಅಂಕ ಇಲ್ಲ. ಮತ್ತೆ ಧವಲ ಕಾಲೇಜ್ ಕಡೆಯಿಂದ ದಾಳಿಯಲ್ಲಿ 3-10. ಮತ್ತೆ ಒಂದು 4 ಪಾಯಿಂಟ್, ಒಂದು ಬೋನಸ್ ಪ್ಲಸ್ 3 ಪಾಯಿಂಟ್ಸ್. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 10-7 ಇನ್ ಫೇವರ್ ಆಫ್ ವಿವೇಕಾನಂದ. ಈ ಮಧ್ಯೆ ಮತ್ತೆ ದಾಖಲಾಗಿದೆ. ಒಂದು ಅಂಕದ ಒಂದು ಬೋನಸ್ ಪ್ಲಸ್ 1 ಪಾಯಿಂಟ್. ಬೋನಸ್ 8-11 11-8 ಮುನ್ನಡೆಯಲ್ಲಿ ವಿವೇಕಾನಂದ ಸಂಸ್ಥೆ. ಮತ್ತೆ ದಾರಿಯಲ್ಲಿ ಧವಲ ಕಾಲೇಜು ಕಡೆಯಿಂದ ಮತ್ತೆ ಟ್ಯಾಕಲ್ ಆಗಿದೆ. ಈ ಮಧ್ಯೆ ಸೂಪರ್ ಟ್ಯಾಕಲ್ 2 ಪಾಯಿಂಟ್. ಸಮಯದ ಕೋರಿಕೆಯಲ್ಲಿ ಮುಂದುವರಿಸುತ್ತಾ ವಿವೇಕಾನಂದ ಕಡೆಯಿಂದ ದಾಳಿಯಲ್ಲಿ ಧವಲ ಕಾಲೇಜಿನ ಅಂಕಣದ ಒಳಗಡೆ ಅಂಕ ಗಳಿಸುವ ಪ್ರಯತ್ನದಲ್ಲಿ ಈ ಮಧ್ಯೆ ಮತ್ತೆ ಪ್ರಯತ್ನ ದಾಖಲಾಗಿದೆ. 1 ಅಂಕದ ಸೇರ್ಪಡೆ ಧವಳ ಸಂಸ್ಥೆಗೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 9-13 9-13 ಮುನ್ನಡೆಯಲ್ಲಿ ವಿವೇಕಾನಂದ. ಧವಲ ಕಡೆಯಿಂದ ಯಾವುದೇ ಅಂಕ ಇಲ್ಲ. ಈ
ಮಧ್ಯೆ ಮತ್ತೆ ಟ್ಯಾಕಲ್ ಆಗಿದೆ. ಆ ಒಂದು ಅಂಕದ ಸೇರ್ಪಡೆ ಧವಲ ಸಂಸ್ಥೆಗೆ. 3 ಅಂಕದ ಅಂತರದಲ್ಲಿ ಪಂದ್ಯ ಮುಂದುವರಿಸ. ವಾರ್ನಿಂಗ್ ಇಲ್ಲ ಟೆಕ್ನಿಕಲ್ ಪಾಯಿಂಟ್. ಬೋನಸ್ ಅಂಕದ ಸೇರ್ಪಡೆ ಮತ್ತೆ ಅಂಕಪಟ್ಟಿಯನ್ನು ಗಮನಿಸಿ. ಥರ್ಡ್ ರೈಡ್ 14-10 ಥರ್ಡ್ ರೈಡ್. ಮತ್ತೆ ಟ್ಯಾಕಲ್ ಆಗಿದೆ. ಟಚ್ ಪಾಯಿಂಟ್ ಒಂದು ಸೇರ್ಪಡೆ ಧವಲ ಸಂಸ್ಥೆಗೆ. ಅಂಕಪಟ್ಟಿಯನ್ನು ಗಮನಿಸುವಾಗ 14-11 14-11 ಮುನ್ನಡೆಯಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆ. ಮತ್ತೆ ಒಂದು ಅಂಕ ಟಚ್ ಪಾಯಿಂಟಿನೊಟ್ಟಿಗೆ ಒಂದು ಅಂಕದ ಸೇರ್ಪಡೆ. ಮತ್ತೆ ಟ್ಯಾಕಲ್ ಆಗಿದೆ. ರೈಟ್ ಸಿ ಸಿಂಗಲ್ ಪಾಯಿಂಟ್ ಜರ್ಸಿ ಧವಲ. ಮತ್ತೆ ಮತ್ತೆ ಆಗಿದೆ. 1+2 ಪಾಯಿಂಟ್ ಟೋಟಲ್ 3 ಪಾಯಿಂಟ್. ಅಂಕಪಟ್ಟಿಯನ್ನು ಗಮನಿಸ್ತಾ ಇರುವಾಗ 15-15 ಸಮಬಲದ ಹೋರಾಟದಲ್ಲಿ ಮತ್ತೆ ಪಂದ್ಯಾಟವನ್ನು ಮುಂದುವರಿಸ್ತಾ 15-15. ಯಾವುದೇ ಅಂಕ ಇಲ್ಲ ಮಧ್ಯದಲ್ಲಿ. 15-15 ಬೋನಸ್ ಅಂಕ 16-15 ಮಧ್ಯದಲ್ಲಿ ಧವಲ ಕಡೆಯಿಂದ ಈ ಮಧ್ಯ ಮತ್ತೆ ಒಂದು ಅಂಕದ ಸೇರ್ಪಡೆ ಧವಲ ಸಂಸ್ಥೆಗೆ. 16-16 ಸಮಬಲದ ಹೋರಾಟ. ಮತ್ತೆ ಎರಡನೇ ಅವಧಿಯ ಪಂದ್ಯಾಟವನ್ನು ಮುಂದುವರಿಸ್ತಾ ಧವಲ ಕಡೆಯಿಂದ ದಾರಿಯಲ್ಲಿ ಅಂಕ ಗಳಿಸುವ ಪ್ರಯತ್ನ. ಬೋನಸ್ ಪ್ಲಸ್ ಪಾಯಿಂಟ್. ಈ ಮಧ್ಯೆ ಬೋನಸ್ ಅಂಕದ ಸೇರ್ಪಡೆ. ಅಂಕಪಟ್ಟಿಯನ್ನು ಗಮನಿಸುವಾಗ 18-17 ಇನ್ ಫೇವರ್ ಆಫ್ ಮೂಡಬಿದರೆ. 18-18 ಒಂದು ಅಂಕದ ಅಂತರ. ಯಾವುದೇ ಅಂಕ ಇಲ್ಲ. ಮತ್ತೆ
Bonus point, Vivekananda. 18 ಮತ್ತೊಂದು ಸಿಗುತ್ತೆ 19-18 18-19 ಮತ್ತೆ ಈ ಮತ್ತೆ ಟ್ಯಾಕಲ್ ಆಗಿದೆ. ಒಂದು ಅಂಕದ ಸೇರ್ಪಡೆ ಧವಲಾ ಕಾಲೇಜಿ ಮೂಡಬಿದ್ರೆ ಅವರಿಗೆ 20-18 18-20 ಇನ್ ಫೇವರ್ ಆಫ್ ಮೂಡಬಿದ್ರೆ. ಯಾವುದೇ ಹೆಂಕ ಇಲ್ಲ. ಈ ಮಧ್ಯ ಮತ್ತೆ ಉತ್ತಮ ಹಿಡಿತ ಆದ್ರೆ ಅಂಕೆಯನ್ನು ಗಳಿಸಿಕೊಂಡಿದ್ದಾರೆ ಅಂಪೈರ್ ಅವರ. ಸರಿ ಸ್ಕೋರ್ ಇಬ್ರು 2 ಪಾಯಿಂಟ್ಸ್ 20-20 ಮತ್ತೆ ಸಮಬಲದ ಹೋರಾಟದಲ್ಲಿ 20-20. ಮತ್ತೆ ಒಂದು ಅಂಕದ ಸೇರ್ಪಡೆ 21-20 20-21 ಒಂದು ಅಂಕದ ಅಂತರದಲ್ಲಿ. ಮತ್ತೊಂದು ದಾಖಲಾಗಿದೆ. ಉತ್ತಮವಾದ ಹಿಡಿತ. ಒಂದು ಅಂಕದ ಸೇರ್ಪಡೆ ಧವಳ ಸಂಸ್ಥೆಗೆ. ಮತ್ತೆ 22-20 22-20 ಮೂಡಬಿದ್ರೆ. ಕೊನೆಯ 5 ನಿಮಿಷವನ್ನು ಕರೆಯಲಾಗಿದೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 21-22 21-22 ಇನ್ ಫೇವರ್ ಆಫ್ ಧವಳಾ ಕಾಲೇಜ್ ಮೂಡಬಿದ್ರೆ. ಒಂದು ಅಂಕದ ಅಂತರದಲ್ಲಿ ಮಧ್ಯ ಮತ್ತೆ ಆ ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ 23-22 22-23 ಇನ್ ಫೇವರ್ ಆಫ್ ವಿವೇಕಾನಂದ ಪುತ್ತೂರು. 23 ಮಧ್ಯ ಮತ್ತೆ ದಾಖಲ. ಒಂದು ಪ್ರಯತ್ನ ಒಂದು ಅಂಕದ ಸೇರ್ಪಡೆ. ಮತ್ತೆ ಸಮಬಲದ ಹೋರಾಟ 23-23 ಕೊನೆಯ 4 ನಿಮಿಷವನ್ನು ಅಂಪೈರ್ ಕರೆದಿದ್ದಾರೆ.
ಕೊನೆಯ 4 ನಿಮಿಷವನ್ನು ಕರೆದಿದ್ದಾರೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸಿದಾಗ ಮತ್ತೆ ಸೂಪರ್ ಟೇಕಲ್ 2 ಪಾಯಿಂಟ್ನ ಸೇರ್ಪಡೆ. ಅಂಕಪಟ್ಟಿಯನ್ನು ಗಮನಿಸುವಾಗ 25-23, 22-23, 25. ಮತ್ತೆ ಒಂದು ಅಂಕದ ಸೇರ್ಪಡೆ. ಈ ಮಧ್ಯೆ ಸಮಯದ ಕೋರಿಕೆಯಲ್ಲಿ ಮತ್ತೆ ದಡಿಯಲ್ಲಿ ಧವಳ ಕಾಲೇಜು ಸಂಸ್ಥೆಯಿಂದ ಒಂದು ಅಂಕದ ಸೇರ್ಪಡೆ. ಅಂಕಪಟ್ಟಿಯನ್ನು ಗಮನಿಸುವಾಗ 27-23, 23-27ರಲ್ಲಿ ಕೊನೆಯ 3 ನಿಮಿಷವನ್ನು ಕರೆದಿದ್ದಾರೆ. ಕೊನೆಯ 3 ನಿಮಿಷ ಅಂಕಪಟ್ಟಿಯನ್ನು ಗಮನಿಸ್ತಾ ಇರುವಾಗ 23-27ರಲ್ಲಿ ಇನ್ ಫೇವರ್ ಆಫ್ ವಿವೇಕಾನಂದ 23-27. ಒಂದು ಬೋನಸ್ 1 ಪಾಯಿಂಟ್. ಕೊನೆಯ 2 ನಿಮಿಷವನ್ನು ಕರೆಯಲಾಗಿದೆ. ಈ ಮಧ್ಯದಲ್ಲಿ ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 24-28. Hello. The second round match, FJC Upinangadi versus Sri Ram College, Kalladka, in court number 2, followed by Pendelson College, Kundapura, and SDM Mangalore, in court number 1. Please get ready. FJC Upinangadi and Sri Ram Kalladka in court number 2. Pendelson College, Kundapura, and SDM Mangalore in court number 1. This is the first call. ಕೊನೆಯ 1 ನಿಮಿಷವನ್ನು ಕರೆಯಲಾಗಿದೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 28-24, 4 ಹಂತದ ಅಂತರದಲ್ಲಿ ವಿವೇಕಾನಂದ ಈ ಮಧ್ಯೆ ಮತ್ತೆ 2 ಪಾಯಿಂಟಿನ ಸೇರ್ಪಡೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಇರುವಾಗ 24-30. ಈ ಮಧ್ಯೆ ಮತ್ತೆ ದಾಖಲಾಗ 1+3 all at 33-24, 24-33ರಲ್ಲಿ ಕಲ್ಲಡ್ಕ ಇನ್ ಫೇವರ್ ಆಫ್ ವಿವೇಕಾನಂದ ಪುತ್ತೂರು. ಕುಂದಾಪುರ ವರ್ಸಸ್ ಮ್ಯಾಂಗ್ಳೂರ್. ಕೋರ್ಟ್ ನಂಬರ್ 1 ಕುಂದಾಪುರ ವರ್ಸಸ್ ಮ್ಯಾಂಗ್ಳೂರ್. ಕೋರ್ಟ್ ನಂಬರ್ 2 ಉಪ್ಪಿನಂಗಡಿ ವರ್ಸಸ್ ಕಲ್ಲಡ್ಕ ಶ್ರೀರಾಮ್. ಈ ಮಧ್ಯೆ ಮತ್ತೆ ಟ್ಯಾಕಲ್, ಒಂದು ಬೋನಸ್ ಪಾಯಿಂಟ್. ಈ ಮಧ್ಯೆ ಪಂದ್ಯಾಟದ ಮುಕ್ತಾಯದಲ್ಲಿ